ಖುಷಿಯಲ್ಲಿ ಹೇಳುವಂಥ ವಿಷಯ ಅಂತ ಹೇಳಿದ್ರೆ ನಾವು ಕಾದುಕೊಂಡು ಬಂದಂಥ ಒಂದು ವ್ಯವಸ್ಥೆ. ಅಂದರೆ ಇಲ್ಲಿ ಸಾಮಾನ್ಯ ನಾವು ಯಾವುದು ಉಮೇಶನಿಗೆ ಗೊತ್ತುಂಟು, ಈ ಹಿಂದೆ ಕೂಡ ಇಲ್ಲಿ ಮೇಯ್ನ್ ನಾವು ಮೇಂಟೈನ್ ಮಾಡಿಕೊಂಡು ಬಂದಂಥದ್ದಂದರೆ ಎಲ್ಲ ಪಂಗಡದವರು ಯಾವುದೇ ಸಂದರ್ಭ ಇದ್ದರೆ ಒಟ್ಟಾಗಿ ಸೇರುವಂಥದ್ದು. ಯಾಕಂದರೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಆ ಆಶಯಕ್ಕೆ ಒಂದು ಪೂರ್ಣವಾದಂಥ ಕಲ್ಪನೆ ಬರಬೇಕು, ಅದಕ್ಕೆ ಅರ್ಥ ಬರಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಒಂದು ಕಾರ್ಯಕ್ರಮ ಮಾಡಲಿ ಅಥವಾ ಒಂದು ಸಣ್ಣ, ಈ ಹಿಂದೆ ಅಧ್ಯಕ್ಷರು ಬರುವಾಗ ಕೂಡ ನಾವು ಹೀಗೆ ರಿಕ್ವೆಸ್ಟ್ ಮಾಡಿದ್ದೇವೆ, ಗಾಯತ್ರಿ ಸಂಘ ದೊಡ್ಡ ಕಾರ್ಯಕ್ರಮ ಮಾಡಿದ್ದೇವೆ. ಅನಂತರ ಶನಿವಾರದ ಇಶ್ಯೂ ಬರುವಾಗ ಕೂಡ ಯಶಸ್ಸಿಗೆ ಕಾರಣ ನಾನಲ್ಲ, ಯಾರೂ ಅಲ್ಲ, ಯಾಕಂದರೆ ಈ ರೀತಿಯ ಸಂಘಟನೆ. ನಮ್ಮ ಆಶೆ ಇರುವುದು ಏನಂತ ಹೇಳಿದ್ರೆ ಈ ಭಾಗದಲ್ಲಿ ಇನ್ನು ಮುಂದಕ್ಕೆ ಕೂಡ ಇದು ಇಲ್ಲಿ ಏನೂ ಬರೋದಿಲ್ಲ, ನಮ್ಮೊಳಗೆ ಹವ್ಯಕ ಅಂತ ಬರೋದಿಲ್ಲ, ಶಿವಳ್ಳಿ ಅಂತ ಬರೋದಿಲ್ಲ, ಕೋಟ ಅಂತ ಬರೋದಿಲ್ಲ, ಸ್ಥಾನಿಕರು ಅಂತ ಬರೋದಿಲ್ಲ. ಅಂದರೆ ಎಲ್ಲರೂ ಒಂದು ಬ್ರಾಹ್ಮಣರು ಅಂತ ಹೇಳುವಂಥ ಒಂದು ಏಕೀಭಾವದಿಂದ ಸೇರುವಂಥ ಬಹಳ ಒಳ್ಳೆಯ ಒಂದು ವ್ಯವಸ್ಥೆ ಇದೆ. ಹಾಗೆ ಇನ್ನು ಮುಂದಕ್ಕೆ ಕೂಡ ಅದು ಅದೇ ರೀತಿಯಲ್ಲಿ ಮುಂದುವರಿಬೇಕು ನಿಮ್ಮ ಒಂದು ನಾಯಕತ್ವದಲ್ಲಿ. ಹಾಗೆ ನೀವು ಬರುವಾಗ ನಾನು ಅವರಿಗೆ ಈಗ ತುರ್ತು ಇವತ್ತೇನಾಯಿತು ಅಂತ ಹೇಳಿದರೆ ಪೂರ್ವ ನಿಗದಿತ ಕಾರ್ಯಕ್ರಮ ಅಲ್ಲ, ನಾವು ನಿನ್ನೆ ರಾತ್ರಿ ಇವತ್ತು ಅಂತ ಹೇಳಿಕೊಂಡು ಇದನ್ನು ನಿಶ್ಚಯ ಮಾಡಿದ್ವಿ. ಆನಂತರ ಖಾಲಿ ಒಂದು ಫೋನ್ನಲ್ಲಿ ನಾನು ರಿಕ್ವೆಸ್ಟ್ ಮಾಡಿದ್ದೆ ಎಲ್ಲರಲ್ಲಿ ಒಂದು ಗಳಿಗೆ ಪುರುಸೊತ್ತು ಮಾಡಿ ಬನ್ನಿ ಅಂತ. ಸರ್ ಅವರ ತಾಳ್ಮೆ ಎಷ್ಟಿದೆ ಅಂತ ಹೇಳುವಂಥದ್ದಕ್ಕೆ ಇದು ಉದಾಹರಣೆ. ಯಾಕಂದರೆ 6 ಗಂಟೆಗೆ ಅಂತ ಹೇಳಿದ್ರೆ ನನ್ನಕ್ಕಿಂತ ಮೊದಲೇ ಎಲ್ಲರೂ ಬಂದು ನಿಮ್ಮ ಜೊತೆ ಇದ್ದು, ಈಗ ತಂತ್ರಿಗಳು ಮಂಗಳೂರಿಂದ ಬಂದಿದ್ದಾರೆ, ಹೀಗೆಲ್ಲ ಇನ್ನೊಂದು 2 ನಮ್ಮ ಬರಬೇಕಿತ್ತು, ಬೇರೊಂದು ಕಾರ್ಯಕ್ರಮ ಇದ್ದ ಕಾರಣ ಬರಲಿಕ್ಕಾಗಲಿಲ್ಲ. ಹಾಗಾಗಿ ಈ ಒಂದು ಖುಷಿಯೊಂದಿಗೆ ನಿಮ್ಮೊಂದಿಗೆ ಸೇರ್ತಾರೆ. ನಿಮ್ಮನ್ನು ನಮ್ಮ ಈ ಭಾಗಕ್ಕೆ ಪ್ರಥಮ ಭೇಟಿ, ಆತ್ಮೀಯವಾಗಿ ಒಂದು ಸ್ವಾಗತಿಸ್ತಾ ಇದ್ದೇನೆ. ಮನಸ್ಸಿನ ಮಾತು ಅಂತ ಈಗ ತುಂಬ ವಿಚಾರವನ್ನ ಈ ಮಧ್ಯದಲ್ಲಿ ಅಂದ್ರೆ ಸೆನ್ಸಸ್ ಇದರ ಬಗ್ಗೆ, ಯಾಕಂದ್ರೆ ನನಗೆ ಇಲ್ಲೇ ಸೆನ್ಸಸ್ ಬರ್ತಾ ಇತ್ತಲ್ಲಿ ಕೂತಲ್ಲಿಗೆ ವಾಟ್ಸಪ್ ಅಲ್ಲಿ ಏನಾಗ್ತಾ ಇದೆ ಅಂತ ಹೇಳುವಂಥದ್ದು. ಯಾಕಂದ್ರೆ ನಾನಲ್ಲಿ ಒಂದು ಏನು ಹೇಳುದು, ನಾವು ಇದರ ಮೇಲೆ ಹಾಟ್ ಚೈರಲ್ಲಿ ಕೂತಾಗ ಆಗಿತ್ತು, ನನಗೆ ಬಿಟ್ಟು ಬರ್ಲಿಕ್ಕೂ ಅಲ್ಲ ಇದಲ್ಲ ಅಂತ ಆ ಸಂದರ್ಭದಲ್ಲಿ. ಹಾಗಾಗಿ ಆದರೆ ಈ ಭಾಗದ ಜನತೆಗೆ ತುಂಬ ಒಂದು ವಿಶಿಷ್ಟವಾದಂತಹ ಕಲ್ಪನೆ ಉಂಟು, ಅವರಲ್ಲಿ ಒಂದಷ್ಟು ಯೋಜನೆಗಳುಂಟು. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಕ್ಕೆ ಅದರದ್ದೇ ಆದಂತಹ ಒಂದು ಶಿಸ್ತುಬದ್ಧವಾದಂತಹ ವ್ಯವಸ್ಥಿತವಾದಂತಹ ಚೌಕಟ್ಟನ್ನು ನೀಡಬೇಕು ಅಂತ ಹೇಳುವಂತಹ ಒಂದು ಆಶಯ ಕೂಡ ಉಂಟು. ಹಾಗಾಗಿ ಅದರ ಬಗ್ಗೆ ನಮ್ಮಲ್ಲಿ ಹಂಚಿಕೊಳ್ಬೇಕು. ಅವರಲ್ಲಿ ನಾನು ಈ ಹಿಂದೆ ಕೂಡ ಒಂದು ಹೇಳಿದ್ದೆ, ಒಂದು ತಿಳಿಸಿದ್ದೆ ಅವರಿಗೆ ಏನಂತ ಹೇಳಿದರೆ, ನಾವು ಮಂಗಳೂರು ಈ ದಕ್ಷಿಣ ಕನ್ನಡದ ಭಾಗದಲ್ಲಿ ಇದು ತೀರಾ ಆಂತರಿಕ ಮಾತುಗಳು, ಯಾಕಂದರೆ ನಾವು ಬಹಳ ಬುದ್ಧಿವಂತರು ಅಂತ. ಅದರಲ್ಲಿ ಬ್ರಾಹ್ಮಣರಂತೂ ತುಂಬ ಬುದ್ಧಿವಂತರು. ನಾವು ಸುಲಭದಲ್ಲಿ ಯಾರನ್ನು ಒಪ್ಪಿಕೊಳ್ಳುವವರಲ್ಲ, ಯಾರನ್ನು ಕೂಡ ಅಂದರೆ ಯಾವುದೇ ಲೀಡರ್ಶಿಪ್ ಯಾವುದನ್ನು ಕೂಡ ನಾವು ಒಪ್ಪಿಕೊಳ್ಳುವವರಲ್ಲ, ಯಾರ ಹಿಂದೆ ಹೋಗುವಂಥವರು ಅಲ್ಲ. ಆದರೆ ಒಂದು ಸಮರ್ಥವಾದಂತಹ ನಾಯಕತ್ವ ಇದ್ದರೆ ಅದಕ್ಕೆ ಪೂರ್ಣ ಪ್ರಮಾಣದ ಬೆಂಬಲವನ್ನು ಕೊಡುವುದರಲ್ಲಿ ಯಾವುದೇ ಕೂಡ ಮುಲಾಜಿಲ್ಲದೆ ಸಹಕರಿಸುವಂಥ ಮನೋಭಾವನೆ ಉಂಟು. ಇಲ್ಲಿ ಅದೇ ಕಾರಣಕ್ಕೆ ಬೇಕಾಗಿ ನಾವು ಒಂದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಒಂದು ವ್ಯವಸ್ಥೆಯನ್ನು ಈ ಹಿಂದೆ ಹೇಗೆ ತೆಕ್ಕೊಂಡು ಹೋಗಿದ್ದೇವೆ ಅಂತ ಹೇಳಿದರೆ ಶಾಸ್ತ್ರಿಗಳಿಗೆ ಗೊತ್ತುಂಟು. ನಮ್ಮ ಆಯ್ಕೆ ಇಲ್ಲ ಅಂತ ಇಲ್ಲಿ ನಾವು ಒಂದು ಕಮಿಟಿ ಮಾಡುವಾಗ ಜಿಲ್ಲೆ ತಾಲೂಕು ಅಂತ ಹೇಳುವಂಥ ಕಮಿಟಿಗಳನ್ನು ಮಾಡಿತ್ತು. ಆದರೆ ಈಗ ಏನಾಗಿದೆ ಅಂತ ಹೇಳಿದರೆ, ಈಗ ಒಂದು ಕೆಲವು ದಿವಸಗಳಿಂದ ನಮ್ಮದು ಸ್ವಲ್ಪ ಕೆಲಸ ನಿಧಾನ ಯಾಕೆ ಹೋಗ್ತಾ ಉಂಟು ಅಂತ ಹೇಳಿದರೆ, ಅದು ನಮ್ಮ ಬೈಲಾದ ಆ ಮಿತಿಯ ಒಳಗೆ ನಾವು ಕೆಲಸ ಮಾಡಬೇಕಾದಂತಹ ಒಂದು ನಮಗೆ ಬದ್ಧತೆ ಇದೆ. ಅದಕ್ಕಾಗಿ ಸ್ವಲ್ಪ ಆಗ್ತಾ ಇದೆ, ಅದನ್ನು ಕೂಡ ಅವರು ತಿಳಿಸ್ತಾರೆ. ಹಾಗಾಗಿ ಜಿಲ್ಲಾ ಕಮಿಟಿ ಮತ್ತು ತಾಲೂಕು ಕಮಿಟಿ ಅಂತ ಹೇಳಿ ಬೇರೆ ಮಾಡುವಂತಹ ಅವಕಾಶ ಅದರಲ್ಲಿ ಬೈಲಾದಲ್ಲಿ ಇಲ್ಲ. ಹಾಗೆಂತ ಹೇಳಿಕೊಂಡು ಪರ್ಯಾಯವಾದಂತಹ ಒಂದು ನಾವು ಸಂಸ್ಥೆಯನ್ನು ಹುಟ್ಟುಹಾಕಿ ಆಗಬಾರ್ದು, ಹೇಗೆ ಅದನ್ನು ಬ್ಯಾಲೆನ್ಸಲ್ಲಿ ತಗೊಂಡು ಹೋಗೋದು ಅಂತ ಹೇಳುವಂಥ ಒಂದು ಆಲೋಚನೆಯ ಜೊತೆಯಲ್ಲಿ ಇಲ್ಲಿ ಯಾರದ್ದು ಆಯ್ಕೆ ಮಾಡಿದೆ. ಸರಿ, ಇಲ್ಲಿ ಈಗ 9 ಪಂಗಡಗಳಿವೆ ಈ ಭಾಗದಲ್ಲಿ. ಆ 9 ಪಂಗಡದಲ್ಲಿ ಅವರ ನಾಯಕರು ಯಾರಿದ್ದಾರೆ ಅವರನ್ನೇ ನಾವು ಸೇರಿಸಿಕೊಂಡು ಈ ಹಿಂದೆ ಜಿಲ್ಲಾ ಕಮಿಟಿ ಮಾಡಿದ್ದು. ತಾಲೂಕಿನಲ್ಲಿ ಮಾಡುವಾಗ ಕೂಡ ಒಂದು ಮಹೇಶ್ ಕಜೆ ಆಯ್ಕೆಯ ಅಥವಾ ಇನ್ನೊಬ್ಬರ ಆಯ್ಕೆಯಲ್ಲಿ ಮಾಡಲಿಲ್ಲ. ಏನಕ್ಕೆ ಮಾಡಿದೆ ಅಂದರೆ, ಈಗ ಇದ್ದಂತಹ 9 ಪಂಗಡಗಳ ಅಧ್ಯಕ್ಷರು, ಕಾರ್ಯದರ್ಶಿ ಅಥವಾ ಅವರಿಂದ ಸೂಚಿತರಾದಂತಹ ವ್ಯಕ್ತಿಗಳನ್ನೇ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಸಮಿತಿಗೆ ಸೇರಿಕೊಂಡು ಆ ರೀತಿಯಲ್ಲಿ ನಾವು ಮುಂದುವರೆದಿದ್ದೇವೆ. ಹಾಗಾಗಿ ಇಲ್ಲಿ ಇಷ್ಟರ ತನಕ ಯಾವುದೇ ರೀತಿಯ ಒಂದು ಭಿನ್ನಾಭಿಪ್ರಾಯ ಬರಲಿಲ್ಲ ಅಥವಾ ಒಟ್ಟು ಸೇರಲಿಕ್ಕೆ ನಮಗೆ ಕಷ್ಟ ಆಗಲಿಲ್ಲ. ನಾನು ಅದಕ್ಕೆ ಹೇಳಿದಂಥದ್ದು. ಇಲ್ಲದ್ರೆ ಏನಾಗ್ತದೆ ಅಂತ ಹೇಳಿದರೆ, ಆಯ್ಕೆಯ ಪ್ರಮಾಣ ಯಾವುದು ಅಂತ ಹೇಳುವಂಥ ಒಂದು ಪ್ರಶ್ನೆ ಬರ್ತದೆ. ಇನ್ನು ಮುಂದಕ್ಕೆ ಕೂಡ ನಮಗೆ ಅದೇ ರೀತಿಯಲ್ಲಿ ಮುಂದುವರಿಯುವಂತಹ ಒಂದು ಅವಕಾಶವನ್ನು ನೀವು ಮಾಡಿಕೊಡಬೇಕು.
ಖಂಡಿತವಾಗಿ ಒಂದು ಒಳ್ಳೆಯ ಟೀಮ್ ಇದೆ, ಒಳ್ಳೆಯ ಕೆಲಸ ಮಾಡುವಂಥ ಸಾಮರ್ಥ್ಯದವರು ಇದ್ದಾರೆ. ಬ್ರಾಹ್ಮಣ ಸಮುದಾಯದ ದೊಡ್ಡ ಕೊಡುಗೆ ಈ ಭಾಗಕ್ಕೆ ಇದೆ. ಆದ್ದರಿಂದ ಆ ರೀತಿಯಲ್ಲಿ ನೀವು ಮಾರ್ಗದರ್ಶನ ಕೊಟ್ಟು ಮತ್ತು ಅದಕ್ಕೊಂದು ಅವಕಾಶ ಕೂಡ ಪರ್ಯಾಯವಾಗಿ ನಾವು ಹೇಗೆ ಮಾಡ್ಬೋದು ಇಲ್ಲೊಂದು ಸಂಘಟನೆಯನ್ನು ನಮ್ಮ ಬೈಲಕ್ಕೆ ತೊಂದರೆ ಇಲ್ಲದ ರೀತಿಯಲ್ಲಿ ಅಂತ ಹೇಳುವಂಥ ಒಂದು ಆ ಗೈಡೆನ್ಸನ್ನು ಕೂಡ ಕೊಡಬೇಕು ಅಂತ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ನಾನು ಇವತ್ತು ಬೆಳಗ್ಗೆ ಹೊರಟು ಈಗ ಪುತ್ತೂರಿಗೆ ಬಂದಿದ್ದೀನಿ. ನಮ್ಮ ಕಜೆ ಅವ್ರನ್ನ ಮಾತಾಡಿಸ್ಕೊಂಡು, ಹಾಗೆ ಒಂದು ವಿಶ್ವಾಸದಲ್ಲಿ ಯಾರಾದರೂ ಸಿಕ್ಕಿದರೆ ಅವ್ರನ್ನೂ ಮಾತಾಡೋದು, ಅಂದರೆ ಟೋಟ್ಲಿ ಇನ್ಫಾರ್ಮಲ್ಲಾಗಿ, ಯಾವುದೇ ಫಾರ್ಮಲ್ ಮೀಟಿಂಗ್ ಅಲ್ಲ, ಇನ್ಫಾರ್ಮಲ್ಲಾಗಿ ಒಂದು ಸೇರಿ ಒಂದು 4 ಜನ ಭೇಟಿ ಮಾಡ್ಕೊಂಡು ಹೋಗಬೇಕು ಅನ್ನೋಂಥ ಒಂದು ದೃಷ್ಟಿಯಿಂದ ನಿಮ್ಮನ್ನೆಲ್ಲ ಭೇಟಿ ಮಾಡುವಂಥದ್ದಾಯಿತು. ನಿಮ್ಮನ್ನೆಲ್ಲ ಭೇಟಿ ಮಾಡಿದ್ದಕ್ಕೆ ಭಾಳ ಸಂತೋಷ. ಎಲ್ರಿಗೂ ಧನ್ಯವಾದಗಳು, ವಂದನೆಗಳು. ಈಗ 6 ತಿಂಗಳಾಗಿದೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾಗೆ ಚುನಾವಣೆ ನಡೆದಿದ್ದು. ಈ 6 ತಿಂಗಳಲ್ಲಿ ಅಧ್ಯಕ್ಷನಾಗಿ ಆಯ್ಕೆ ಆಗಿದ ನಂತರದಲ್ಲಿ ಒಂದಷ್ಟು ಚಟುವಟಿಕೆಗಳನ್ನ ನಿಧಾನವಾಗಿ ಶುರು ಮಾಡಿದ್ದೀವಿ. ಅಂದರೆ ನಿರೀಕ್ಷೆ ಭಾಳಷ್ಟಿದೆ. ಆಗಲೇ ತುಂಬ ಜನಕ್ಕೆ ಈ 6 ತಿಂಗಳಲ್ಲೇ ಏನೇನೋ ಬದಲಾವಣೆಗಳು ತಂದುಬಿಡಬೇಕಾಗಿತ್ತು ಅನ್ನೋದು ಭಾಳಷ್ಟು ಜನರಲ್ಲಿ ನಿರೀಕ್ಷೆ ಇದೆ. ಆದರೆ ಕ್ರಮೇಣವಾಗಿ ನಿಧಾನವಾಗಿ ತೊಗೊಂಡು ಬರ್ತಾಯಿದ್ದೀವಿ. 2 ವಿಚಾರ ಏನು ಅಂತ ಹೇಳಿದ್ರೆ, ಇಂಪಾರ್ಟೆಂಟು ಸೈಲೆಂಟಾಗಿ ನಾವು ಮಾಡಿರುವಂಥದ್ದು ಏನು ಅಂತ ಹೇಳಿದ್ರೆ, ಕಳೆದ 5 ತಿಂಗಳಲ್ಲಿ ನಾವು 11,000ದಷ್ಟು ಮೆಂಬರ್ಶಿಪ್ನ ಹೊಸದಾಗಿ ಮಾಡಿದ್ದೀವಿ. ಅದು ನಮ್ಮ ಎಲ್ಲರೂ ನನಗೆ ಗೊತ್ತಿಲ್ಲ, ಆದರೆ ಕೆಲವರು ಹೇಳುವಂಥದ್ದು 5 ತಿಂಗಳಲ್ಲಿ ಆಲ್ಮೋಸ್ಟ್ 11,000 ಮಾಡಿರೋದು ಈ 50 ವರ್ಷದಲ್ಲಿ ಒಂದು ರೆಕಾರ್ಡ್ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅದು ಒಂದು ನಿಧಾನವಾಗಿ ಗೊತ್ತಿಲ್ಲದ ಹಾಗೆ ಒಂದು ಇಂಪ್ರೂವ್ಮೆಂಟ್ ಆಗ್ತಾಯಿದೆ ಮೆಂಬರ್ಶಿಪ್. ಯಾಕೆಂದರೆ ಮೆಂಬರ್ಶಿಪ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತೇಳಿ ನಾವು ಅದ್ರ ಬಗ್ಗೆ ಮಾಡ್ತಾಯಿದ್ದೀವಿ. 2ನೇದು, ನಾವು ಒಂದು ಕಾರ್ಪಸ್ ಫಂಡ್ ಮಾಡಬೇಕು. ಬ್ರಾಹ್ಮಣ ಸಮಾಜಕ್ಕೆ ಒಂದು ಆರ್ಥಿಕ ಸದೃಢತೆ ತರಬೇಕು. ಇಲ್ಲ ಅಂತ ಹೇಳಿದ್ರೆ ಕಟ್ಟ ಕಡೆಯಲ್ಲಿರ್ತಕ್ಕಂಥ ಬ್ರಾಹ್ಮಣನಿಗೆ, ಯಾವ ತೊಂದರೆಯಲ್ಲಿರ್ತಕ್ಕಂಥ ಬ್ರಾಹ್ಮಣರಿಗೆ ನಾವು ಸಹಾಯ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಅದು ಉಪಯೋಗಕ್ಕೆ ಬರೋದಿಲ್ಲ ಅನ್ನೋ ದೃಷ್ಟಿಯಿಂದ ನಾವೊಂದು ಕಾರ್ಪಸ್ ಫಂಡನ್ನು ಅಚೀವ್ ಮಾಡಬೇಕು ಅಂತ ವರ್ಕ್ ಮಾಡ್ತಾಯಿದ್ದೀವಿ. ಇದು ನಮ್ಮ ದೂರದೃಷ್ಟಿ ಬಹಳ ದೊಡ್ಡದಿದೆ. ಈಗಾಗಲೇ ಕಜೆ ಅವರು ಹೇಳೋದು, ಆಗಲೇ 13.25 ಕೋಟಿದು ಯಾವುದೋ ಒಂದು ಪ್ರಾಜೆಕ್ಟಿಗೆ ಚರ್ಚೆ ಆಯಿತು ಅಂತ, ಒಂದಷ್ಟು ಪ್ರಾಮಿಸ್ ಆಯಿತು ಅಲ್ಲಿ ಅಂತ, ನಿಮ್ಮ ಭಾಗದ ವಿಚಾರಕ್ಕೆ ಅಂತ ಹೇಳಿದ್ರು. ನಮ್ಮ ಕಲ್ಪನೆ ಏನು ಅಂದರೆ, ಅಟ್ಲೀಸ್ಟ್ ಒಂದು 100 crores ಆದರೂ ಒಂದು ಕಾರ್ಪಸ್ ಫಂಡ್ ರೈಸ್ ಮಾಡಬೇಕು ಅಂತ. ಈ ಕಾರ್ಪಸ್ ಫಂಡ್ ರೈಸ್ ಮಾಡಿದರೆ ನಮಗೆ ಇಂಟ್ರೆಸ್ಟ್ ಬರುತ್ತೆ. ಆ ಇಂಟ್ರೆಸ್ಟ್ ಮುಖಾಂತರವಾಗಿ ನಾವು ಒಂದಷ್ಟು ಸರ್ವೀಸ್ ಮಾಡ್ಬೋದು ಅಂತ ಈ ದೃಷ್ಟಿಯಲ್ಲಿ ಆ ಕೆಲಸನೂ ಮಾಡ್ತಾ ಇರಬೇಕಾದ್ರೆ ನಮಗೀಗ ಸೈಲೆಂಟಾಗಿ ನಮಗೆ 65 ಲಕ್ಷ ರೂಪಾಯಿ ಆಗಲೇ ಬಂದಿದೆ. ಈ ಕಾರ್ಪಸ್ ಫಂಡ್ ಬಂದಿರುವಂಥದ್ದು ಮತ್ತು ಈ ನಮ್ಮ ಮೆಂಬರ್ಶಿಪ್ ಹಣ ಎರಡೂ ಸೇರಿ ನಾವೀಗಾಗಲೇ ಹೊಸದಾಗಿ ಈ 6 ತಿಂಗಳಲ್ಲಿ 1.4 crores ನಾವು ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿದ್ದೀವಿ. ಇಟ್ಸ್ ಎ ಟೋಟಲಿ ನ್ಯೂ ಮನಿ ವಿಚ್ ವಿ ಹ್ಯಾವ್ ಡೆಪಾಸಿಟೆಡ್ ಇನ್ ದಿ ಬ್ಯಾಂಕ್ ಅಕೌಂಟ್. ಸೊ ಈ ರೀತಿಯಲ್ಲಿ ಒಂದಷ್ಟು ಚಟುವಟಿಕೆಗಳನ್ನು ಶುರು ಮಾಡಿದ್ದೀವಿ. ಜೊತೆಗೆ ನಮ್ಮ ಎಂಟೈರ್ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಗಾಯತ್ರಿ ಭವನದ 2ನೇ ಮಾಡಿ ಏನಿದೆ ನಮ್ಮ ಆಫೀಸು, ಈ ಆಫೀಸ್ನಲ್ಲಿ ಒಂದು ಸ್ವಲ್ಪ ಬದಲಾವಣೆ ತರಬೇಕು, ಅದನ್ನು ನವೀಕರಿಸಬೇಕು ಅಂಥೇಳಿ ಯೋಚನೆ ಮಾಡಿ ನಾವು ಕಂಪ್ಲೀಟಾಗಿ ಒಂದು ಕಾರ್ಪೊರೇಟ್ ಲುಕ್ ಕೊಡಬೇಕು ಅಂಥೇಳಿ ಆ ಆಫೀಸ್ನ ಒಂದು ಗೆಟಪ್ನೇ ಚೇಂಜ್ ಮಾಡಿದ್ದೀವಿ. ಹಾಗಾಗಿ ಆ ಎಂಟೈರ್ ಆಫೀಸು ಸುಮಾರು ಒಂದು 25 ಲಕ್ಷ ರೂಪಾಯಿ ಖರ್ಚಲಾಗಿದೆ. ಇದು ಯಾವುದೂ ಕೂಡ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ 1 ರೂಪಾಯಿ ಖರ್ಚು ಮಾಡದಿರ ನಮ್ಮ ಸ್ವಂತ ಹಣಗಳಿಂದ ನಾವು ಅದನ್ನು ನವೀಕರಿಸಿದ್ದೀವಿ. ಹಾಗಾಗಿ ಒಂದಷ್ಟು ಬದಲಾವಣೆಗಳ ತರುವಂಥ ಕೆಲಸದ ಕೈ ಹಾಕಿದ್ದೀವಿ. ಹೀಗೆ ನಾವು ನಿಧಾನವಾಗಿ ಬದಲಾವಣೆಯತ್ತ ಹೆಜ್ಜೆ ಇಡ್ತಾ ಇದ್ದೀವಿ. ನಿಮ್ಮೆಲ್ಲರ ಸಹಕಾರ ಅತ್ಯಗತ್ಯ. ಹಾಗಾಗಿ ನಿಮ್ಮನ್ನೆಲ್ಲ ಬಂದು ಮಾತಾಡಿಸ್ಕೊಳ್ಬೇಕು ಅಂತ ಇವತ್ತು ಬಂದಿದ್ದೀನಿ. ಎಲ್ರಿಗೂ ನಮಸ್ಕಾರ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟು. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.